ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 164. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಕೇಳುಗರೆ, ಕಗ್ಗ ಮಾಲಿಕೆಯನ್ನ ನಿರಂತರವಾಗಿ ತಾವೆಲ್ಲರೂ ಕೇಳಲು ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲ್ ಅನ್ನ ಈ ಕ್ಷಣವೇ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಬಂಧುಗಳೇ, ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಸಾಹಿತಿ ಡಾಕ್ಟರ್ ಶಿವರಾಮ ಕಾರಂತರು ಬೆಟ್ಟ ಕಡಲಿನ ನಡುವೆ ಅಕ್ಟೋಬರ್ 10, 1902 ಉಡುಪಿ ಜಿಲ್ಲೆಯ ಕೋಟ ಗ್ರಾಮದಲ್ಲಿ ಜನಿಸಿದರು. ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂಬ ಪ್ರಸಿದ್ಧಿಯನ್ನ ಪಡೆದಂತ ಕಾರಂತರು ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಕೈಯಾಡಿಸಿದ ಕ್ಷೇತ್ರವೇ ಇಲ್ಲ ಅಂತ ಹೇಳಬಹುದು. ಕಾರಂತರು ಕವಿಯಾಗಿ, ಕಾದಂಬರಿಕಾರನಾಗಿ, ನಾಟಕಕಾರನಾಗಿ, ವಿಮರ್ಶಕನಾಗಿ, ಕಥೆಗಾರನಾಗಿ, ಯಕ್ಷಗಾನ, ಮಕ್ಕಳ ಸಾಹಿತ್ಯ, ರಂಗಭೂಮಿ, ರಾಜಕೀಯ, ಪತ್ರಿಕೋದ್ಯಮ, ಚಲನಚಿತ್ರ, ಚಿತ್ರಕಲೆ, ಸಂಗೀತ, ವಿಜ್ಞಾನ ಹೀಗೆ ಕಾರಂತರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡರು. ಮೂಕಜ್ಜಿಯ ಕನಸುಗಳು ಎಂಬ ಶ್ರೇಷ್ಠ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಇವರ ಸಾಹಿತ್ಯ ಕೃಷಿಗೆ ಪದ್ಮಭೂಷಣ, ಪಂಪ ಪ್ರಶಸ್ತಿ, ನಾಡೋಜ ಪುರಸ್ಕಾರಗಳು ಕೂಡ ಲಭಿಸಿದ್ದಾವೆ. ಕಾರಂತರು ಅನುಭವದ ಜೀವನವನ್ನ ತನ್ನದಾಗಿಸಿಕೊಂಡವರು. ಜೀವನದ ದೃಷ್ಟಿ ಮತ್ತು ಜೀವನದ ಉದ್ದಕ್ಕೂ ಪ್ರಯೋಗಶೀಲತೆಯನ್ನ ಕಂಡವರು. ಇಂದು ಅವರ ಜನ್ಮದಿನ. ಮತ್ತೊಮ್ಮೆ ಶಿವರಾಮ ಕಾರಂತರನ್ನ ನೆನಪಿಸಿಕೊಳ್ಳೋಣ. ಬಂಧುಗಳೇ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನ ಕೇಳಿ ಬರೋಣ. ಬನ್ನಿ. ಬೆಂಕಿ ಉಂಡೆಯ ಬೆಳಕು, ಬೆಣ್ಣೆ ಉಂಡೆಯ ಬೆಳಕು, ಮಂಕು ಇಡಿಸಲು ಸಾಕು ಮಣ್ಣುಂಡೆ ಕಣ್ಗೆ, ಶಂಕೆಗೆ ಎಡೆ ಇರದು ಕತ್ತಲೆಯೇ ಜಗವನ್ನು ಕವಿಯೇ, ಬೊಂಕು ದಿವಿಗೆ ತಂಟೆ ಮಂಕುತಿಮ್ಮ. ಬೆಂಕಿಯುಂಡೆಯ ಬೆಳಕು, ಬೆಣ್ಣೆಯುಂಡೆಯ ಬೆಳಕು, ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ, ಬೆಂಕಿಯುಂಡೆಯ ಬೆಳಕು, ಬೆಣ್ಣೆಯುಂಡೆಯ ಬೆಳಕು, ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ, ಶಂಕೆಗೆಳೆಯಿರದು ಕತ್ತಲೆಯ ಜಗವನು ಕವಿಯೇ, ಬೊಂಕುದೀವಿಗೆ ತಂಟೆ ಮಂಕುತಿಮ್ಮ, ಬೊಂಕುದೀವಿಗೆ ತಂಟೆ ಮಂಕುತಿಮ್ಮ. ಬಂಧುಗಳ, ಸೂರ್ಯನಿಂದಾಗಲಿ ಅಥವಾ ಚಂದ್ರನ ಬೆಳಕಿನಿಂದಾಗಲಿ, ಹಣತೆಯ ಬೆಳಕಿನಿಂದಾಗಲಿ ಈ ಜಗತ್ತನ್ನು ನೋಡಲು ಖಂಡಿತವಾಗಿಯೂ ಸಾಧ್ಯವಾಗ್ತದೆ. ಆದರೆ ಈ ಜಗತ್ತಿಗೆ ಸಂಪೂರ್ಣವಾಗಿ ಕತ್ತಲು ಆವರಿಸಿದರೆ ಏನನ್ನೂ ಕೂಡ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಬೆಳಕು ಅಂದರೆ ಇಲ್ಲಿ ಜ್ಞಾನ. ಈ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಕೂಡ ಜ್ಞಾನವು ಬೇಕೇ ಬೇಕು. ಈ ಜಗತ್ತಿನಲ್ಲಿ ಈಗಾಗಲೇ ಮಂದವಾಗಿರುವ ನಮ್ಮ ಕಣ್ಣಿಗೆ ಇನ್ನಷ್ಟು ಮಂಕು ಕವಿಸಲು ಒಂದು ಮಣ್ಣುಂಡೆ ಸಾಕು. ಆದರೆ ಅಸ್ಪಷ್ಟತೆಯ ಕತ್ತಲೆ ಮತ್ತು ಬೆಳಕಿನ ಆಟವು ಕೇವಲ ತೊಂದರೆಯನ್ನು ಉಂಟು ಮಾಡುತ್ತದೆ ಅಂತ ಮಾನ್ಯ DVG ಅವರಲ್ಲಿ ಈ ಕಗ್ಗದ ಮೂಲಕ ಪ್ರಸ್ತಾಪಿಸುತ್ತಾರೆ. ಬಂಧುಗಳೇ, ನಾವೆಲ್ಲರೂ ಕೂಡ ಸುಜ್ಞಾನದಿಂದ ನಮ್ಮ ಬದುಕನ್ನ ಬೆಳಗಿಸಬಹುದು. ಬೆಳಕು ಅಸತ್ಯದಿಂದ ಸತ್ಯದತ್ತ, ಅಜ್ಞಾನದಿಂದ ಜ್ಞಾನದತ್ತ, ಕತ್ತಲಿಂದ ಬೆಳಕಿನತ್ತ ನಮ್ಮನ್ನದು ಕೊಂಡೋಗ್ತದೆ. ಹಣತೆಯ ಬೆಳಕು ಸ್ವಲ್ಪವಾಗಿದ್ದರೂ ಕೂಡ ಸತ್ಯದ ದರ್ಶನವನ್ನದು ಮಾಡಿಸ್ತದೆ. ಬೆಳಕಿನಿಂದ ಎಲ್ಲವನ್ನ ಅರಿಯಬಹುದು, ತಿಳಿಯಬಹುದು. ನಮ್ಮಲ್ಲಿ ಸಂಪೂರ್ಣ ಕತ್ತಲು ಅಥವಾ ಅಜ್ಞಾನ ತುಂಬಿಕೊಂಡರೆ, ಆವರಿಸಿಕೊಂಡರೆ ಅದು ಸಂದೇಹಕ್ಕೆ, ಗೊಂದಲಕ್ಕೆ ದಾರಿ ಮಾಡಿಕೊಡ್ತದೆ. ಯಾವುದೇ ವಸ್ತು, ವಿಷಯ, ವಿಚಾರಗಳಿಗೆ ತನ್ನದೇ ಆದಂಥ ಒಂದು ಮುಖವಿರುತ್ತದೆ. ಅದನ್ನು ತಿಳಿಯಲು ನಮ್ಮಲ್ಲಿ ಜ್ಞಾನದ, ಅರಿವಿನ, ಬೆಳಕಿನ ಅವಶ್ಯಕತೆ ಇದೆ. ಇಲ್ಲಿ ಅಜ್ಞಾನಿಗಳಾದರೆ ಯಾವುದೇ ಗೊಂದಲ, ಸಂಶಯ, ಶಂಕೆಗಳು ಮೂಡುವುದಿಲ್ಲ. ಆದರೆ ಅವರು ಹಲವು ಸಮಸ್ಯೆಗಳಿಗೆ ಕಾರಣ ಆಗ್ತಾರೆ ಎಂದು ಮಾನ್ಯ ಗುಂಡಪ್ಪನವರು ಈ ಕಗ್ಗದ ಮೂಲಕ ಉಲ್ಲೇಖಿಸುತ್ತಾರೆ. ಅಲ್ಪ ಜ್ಞಾನದಿಂದ ತಾನು ಕೆಡುವುದರೊಂದಿಗೆ ಲೋಕವನ್ನ ಕೆಡಿಸುವುದಕ್ಕಿಂತ ಅತಿ ಹೆಚ್ಚು ಬೆಳಕಿನಿಂದಲೋ ಅಥವಾ ಶಾಂತವಾಗಿಯೋ, ಅತಿ ಅಲ್ಪ ಜ್ಞಾನವಾಗಿಯೋ
ಅರಿತಿರುವ ಜ್ಞಾನವನ್ನು ಸರಿಯಾಗಿ ಸತ್ಯವಾಗಿರುವುದನ್ನು ತಿಳಿದುಕೊಳ್ಳಬೇಕು ಎಂದು ಈ ಕಗ್ಗದ ಮೂಲಕ ಮಾನ್ಯ DVG ಅವರು ನಮಗೆಲ್ಲರಿಗೂ ಕೂಡ ಹೇಳುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.